ನಾಣ್ಯದ ಇವನಿ ಪವಿತ್ರವಾಯಿನಂಚಿನ ಪುಣ್ಯದ ಮನ್ನಡು ಅವೇತೋ ಹಿರಿಯ ಚೇತನಲ್ಲ ಸೇವೆದ ಪ್ರತೀಕವಾದ ನಾಣ್ಯಡು ನಾಗದೇವರು ರಕ್ತೇಶ್ವರಿ ಇಡೀ ಒಂಜಿ ಕೊಪ್ಪರಿಗೆದ ಭಕ್ತರಿನ ಮಾತ ಸಲಹುನ ಒಟ್ಟೊಟ್ಟಿಗೆ ಗ್ರಾಮ ರಾಷ್ಟ್ರನ ಸುಭೀಕ್ಷ ಕೊರ್ಪುನಂಚಿನ ಒಂಜಿ ಕ್ಷೇತ್ರವಾದ ನಾಣ್ಯದ ನಾಗರಕ್ತೇಶ್ವರಿ ಕ್ಷೇತ್ರ ಬೆಳೆಯೋದುಂಡು ನಾವು ಮಾತೆರಲಿಕ್ಕೆ ಸಾಕ್ಷಿ ಆವಲಿಲ್ಲ. ಸುಮಾರು 1200 ವರ್ಷದ ಇತಿಹಾಸ ಇತ್ತಿನ ಕ್ಷೇತ್ರ ಅಂದು ಪಂಡಿದೆ. ಎಂಕುಲು ಕರಿನ 13 ವರ್ಷದ ದುಂಬು ಮೂಲ ಪ್ರಶ್ನೆ ಚಿಂತನೆ ಮಲ್ಪನಾಗ ದೋಜಿದು ಬತ್ತಿನಂಚಿನ ವಿಚಾರ ಎತೋ ಮನೆತನಲು ಅವು ಜೈನ ಮನೆತನ ಅದಪ್ಪು, ಬ್ರಾಹ್ಮಣ ಸಮುದಾಯ ಅದಪ್ಪು, GSB ಸಮುದಾಯ ಅದಪ್ಪು ಮಾತ ಆರಾಧನೆ ಮಲ್ತಿನಂಚಿನ ಕ್ಷೇತ್ರ ಮಲ್ತ ನಾಣ್ಯದ ನಾಗರಕ್ತೇಶ್ವರಿ ಕ್ಷೇತ್ರ ಪದ ತೆರೆದು ಬತ್ತಲು ಪ್ರಶ್ನಾ ಚಿಂತನೆ ಸುರುಕು 2006 ಚಿಂತನೆ ಮಲ್ಪನಾಗನೆ ಈ ಜಾಗೆಡಲಿ ನಾಗದೇವರಿಗೆ ವಿಶೇಷವಾಯಿನಂಚಿನ ಸೇವೆ ನಡಪೆರುಂಡು ಪ್ರಶ್ನಾ ಚಿಂತನೆ ದೋಜಿದ ಬತ್ತಲು ಅಣ್ಣ ಕೇವಲ ಈ ನಾಣ್ಯದ ಈ ಪರಿಸರಡು ಆಜಿ ಕೃಷಿಕ ಇಲ್ಲಲು ಒಂಜಿ 10-20 ಇತರ ಇಲ್ಲಲು ಪುನಂಚಿನ ಒಂಜಿ ಎಲ್ಲ ಪರಿಸರಡು ಅವು ಇಂಕ್ಲಿಂದ ಅಸಾಧ್ಯ ಪನ್ಪುನ ನೆಲೆಟ್ಟು ತಿರ್ತಿತ್ತಿನಂಚಿನ ನಾಗನ ಸಾನ್ನಿಧ್ಯನು ಎತ್ತರದ ಈ ಭಾಗಡು ಪುನರ್ ನಿರ್ಮಾಣ ಮಲ್ತ ಒಂಜಿ ಎಲ್ಲ ಕೊಲಂಜಿದ ಬರಿಯಟಿತ್ತಿನಂಚಿನ ರಕ್ತೇಶ್ವರನ ಗುಡಿನ ಪುನರ್ ನವೀಕರಣ ಮಲ್ತದು 2006 ಕೊಳಲಿ ಸುಬ್ರಹ್ಮಣ್ಯ ತಂತ್ರಿಳಿನ ನೇತೃತ್ವಡು ಬ್ರಹ್ಮಕಳಸ ನಡೆತಲ್ಲಿ ಐದು ಬಕ್ಕ ಒಂಜಿ 2 ವರ್ಷದ ಬಕ್ಕ ಈ ಜಾಗೆಡ್ ಒಂಜಿ ಆಶ್ಲೇಷ ಬಲಿಲ ನಾಗದರ್ಶನ ಸೇವೆನ ಮಲ್ಪನಾಗಲ ದೇವೇರನ ಅಭಯಾಯಿನಿ ಮುಂದಿನ ದಿನಗಳಲ್ಲಿ ನಾನು ಡಮರ ಸೇವೆ ಸ್ವೀಕರಿಸಲಿಕ್ಕಿದ್ದೇನೆ. ಆ ಸಂದರ್ಭಗಳು ಸಮಿತಿದಕ್ಕೂ ಪೂರ ಎಂಕಲು ಕೋಪ್ಪಣ್ಣನ ಮುಂದಾಳಿಕೆಡು ಪ್ರಸಾದ ಪಥದ ಆಂಡ ಎಂಕಲು ಮಲ್ಪೋ ಪನ್ಪನ ಅಹಂಕಾರಡತ್ತು ಖಂಡಿತವಾದಲ ಆ ನಾಗದೇವರಿ ಎಂಕಳ ಮಲ್ಪವೇರು ಪನ್ಪನ ಒಂಜಿ ಶ್ರದ್ಧೆಡು ಪ್ರಸಾದನ ಸ್ವೀಕಾರ ಮಲ್ತ ಕಾಲ ಕೆಲವು ಕರೆದುಕೊಂಡು ನಂಗೆ ಅರ್ಕೊಳ ವರದೇಶ್ವರ ದೇವಸ್ಥಾನದ ಒಂಜಿ ಕೆರೆ ನಿರ್ಮಾಣ ಆವಡು ಪನ್ಪನ ಒಂಜಿ ಪ್ರಸ್ತಾಪನೆ ತಂತ್ರಿಳು ದುಮ್ಮದಿಯೇರಿ ಆ ಸಂದರ್ಭಡ್ಲ ಕುಡಲ ಪ್ರಶ್ನೆ ಚಿಂತನೆ ಮಲ್ತ ಕುಡಲ ಪ್ರಶ್ನೆ ಚಿಂತನೆ ಮಲ್ಪನಾಗ ಆ ಪ್ರಶ್ನೆಡು ನಾಗದೇವರನ ಸೇವೆ ಬಾಕಿ ಉಂಡು ಅಂತ ತೋಜಿದು ಬತ್ತಲ್ಲಿ ಆನಂದು ಮನುಷ್ಯನ ಸಂಕಲ್ಪ ಆತು ಏರೆಲ್ಲ ಕಮಿಟಿದಾಕನೆಲ್ಲ ಸಂಕಲ್ಪ ಆತು ಅತನ ಏರ್ನೆಲ್ಲ ಭಕ್ತರನ್ನೆಲ್ಲ ಸಂಕಲ್ಪ ಆತು ಇದು ದೇವರನ ಇಚ್ಛೆ ದೇವೇರನ ಬಡ ಸ್ವೀಕಾರ ಮಲ್ಪೇರು ಪಂಪನ ಉದ್ದೇಶಗಳು ಅಪಗಲ ಎಂಕುಲು ನಿರುತ್ತರಾಯ ದಯಕೆಂಡ ಉತ್ತರ ಕಲ್ಪನಂಚಿನ ಸ್ಥಿತಿ ಎಂಕಲ ನಾಣ್ಯದ ಕಾರ್ಯಕರ್ತರೆಗಾಡು ಅತನ ಮುಲ್ತ ಭಕ್ತರೆಡಜಿ ಕಾಲ ಕೆಲವು ಕರೀಂಡು ಅವಳ ವಿಶೇಷವಾದ 2006 ಬ್ರಹ್ಮಕಳಸ ಬತ್ತಿನಂಚಿನ ಮೋಹನ್ದಾಸ್ ಸ್ವಾಮೀಜಿಲು ಆಶೀರ್ವಚನ ಸಂದರ್ಭಡು ನೇರವಾದ ಪಂಡೇರು ಈ ನಾಣ್ಯದ ಮನ್ನಡು ದುಂಬದ ದಿನೋಡು ನಾಗಮಂಡಲ ನಡಪುಂಡು ಅರ್ಲ ಪಂಡೇರು ಆಂಡ ವೈಕಲ ಕಾಲ ಕೂಡಿದು ಬರೋಡಿಗೆ ಕಾಲ ಕೂಡಿದು ಬರಂದ್ರೆ ಓಲ ಹಾಪುಜಿ ಕರಿನ ವರ್ಷ 16 ವರ್ಷ ಆಂಡು ಕರಿನ ವರ್ಷಡಿಂಕುಲು ಈ ಸಾನ್ನಿಧ್ಯುಡು ಬ್ರಹ್ಮಕಳಸ ನಡಪ ಹೊಡಿತದೆ ಆಂಡಲ ನಮ್ಮ ಅಪ್ಪನ ಪೊಳಲಿ ಅಪ್ಪನ ಸೀಮೆದ ಬ್ರಹ್ಮಕಳಸ ಎತ್ತಿನಟ್ಟಾದ್ರೆ ಆ ಓಯ ಒಂಜಿ ಕಾರ್ಯಗಳು ತುಂಬ ಐಜ ಪ್ರತಿ ವರ್ಷಲ ಈ ಒಂಜಿ ಕ್ಷೇತ್ರ ಖಾಲಿ ಒಂಜಿ ಎಲ್ಲೆತ್ತಿನಂಚಿನ ಗುಡಿ ಇತ್ತಿನಂಚಿನ ಜಾಗ ನಮ್ಮ ಮುಲ್ತ ಮಾತ ಬಂದಲು ಅವಿಕಲ ಪೋಪನ್ನ ಅದಪ್ಪು ಅತನ ಬೇಬೇಕನ ಇಲ್ಲದ ಆದಪ್ಪು ಮಾತ ಈ ಜಾಗನ ಪೂರ ಬಿಡುದು ಕೊರಿಯರು ವಿಶಾಲವಾಯಿನಂಚಿನ ಜಾಗನ ಸಮತಟ್ಟು ಮಲ್ತೊಂಡ ಕೇವಲ ಒಂಜಿ ಕೋಣೆ ಕಟ್ಟುನು ಮನ್ಪುನ ಒಂಜಿ ಸಾಮಂದಿಯರಂಜಿ ಕೋಣೆ ಆವಡನ್ನು ಬಂಡೇರು ತಂತ್ರಿಲು ಬಂಡೇರು ಕೋಣೆ ಹಾಕಿ ಒಂದು ಗೋಪುರವೇ ಮಾಡಿಬಿಟ್ಟಿರು ಆಂಡ ಆರ್ನ ಪಾತ್ರ ಪಾಲಿಸಲು ಭಕ್ತರ ಸಹಕಾರಡು ಪೂರ್ವ ಗೋಪುರ ನಿರ್ಮಾಣ ಅಂಡು ಕೇವಲ ಒಂತ ಸಮಯದ ಪಿರವಡು ಒಂಜಿ ಇಲ್ಲ ಮುಖಮಂಟಪ ಮಲ್ಪೋಡು ಮನ್ಪುನ ಸಂಕಲ್ಪ ಇತ್ತಂಡು ಆ ಸಂಕಲ್ಪನ ದೇವರಿಗೆ ಕೈಗೂಡಾದ ಕೊರಿಯರು ಚಿಲುಮಿ ಬಾರಿ ನಿರಿಜ್ರವಾದಿತ್ತು ಪರಪುನ ನೀರು ಪವಿತ್ರತೆ ಒರಿಪೋಡು ಪಂಡದು ಆ ಚಿಲುಮಿನ ನವೀಕರಣ ಮಲ್ತದು ಒಂಜಿ ತೀರ್ಥಭಾವಿ ಅದು ಮಲ್ತ ಅವೇ ಸಂದರ್ಭಡು ಕೇವಲ ಎಂಕಲ ಈ ಕಟ್ಟದಿನ ಅಗರದ ಬರಿಟು ಒಂಜಿ ಎಲ್ಲ ಚಿಗುರು ಅಶ್ವತ್ಥದ ಮೂಡಿದ ಬತ್ತಲು ಆ ಅಶ್ವತ್ಥದ ಚಿಗುರು ಕಲ್ಲದ ಹಿಡಿಟು ಮೂಡಿದ ಬತ್ತಲ್ಲ ತಕ್ಷಣ ವೃಕ್ಷ ಅದು ಮೂಡಿದ ಬತ್ತಲು ಅವಳ ಬೇರೆ ನಡ್ತಿನಂಚಿನ ದಯ್ಯತ್ತು ನಮ್ಮ ಇನಿತುಂಡು ನಾಡ ಒಂಜೇ ಸರಳ ರೇಖೆಡುಂಡು ನಾಗಬಣ್ಣಲ ರಕ್ತೇಶ್ವರನ ಗುಡಿಲ ಆ ಕಟ್ಟೆಲ ದೇವರೇ ತಾನು ಸಾನ್ನಿಧ್ಯಡು ಉಲ್ಲೇ ಬಂದು ದೈಪಾದಿನಕ್ಕೆ ನಿದರ್ಶನವಾದ ನನಗೆ ದೈಪಾದ ಕೊಡ್ತೇನೆ ಅಪ್ಪನಂಚಿನ ನೇಮ ಸೇವೆ ವರ್ಷ ಮೂಡಿದು ಬರ್ತದೆ ಈ ಜಾಗದ ಮೂಲಧನ್ಯಕಲು ಜಿಜಿ ಮೋಹನ್ದಾಸ್ ಪ್ರಭುಲು ವರ್ಷ ನಡಪನಂಚಿನ ಸೇವೆಗೆ ಬರ್ತದೆ ಈ ಆಡಳಿತ ಸಮಿತಿಯ ಗೌರವಾಧ್ಯಕ್ಷರಾದಿತ್ತೊಂದು ವಿಶೇಷವಾಯಿನಂಚಿನ ಸೇವೆಗಳು ಅದು ಪರಂಪರಾಗತ ತೊಡಗಿದ ಬರ್ತೇನೆ ಅಂಡ ಈ ಸರ್ತಿಲ ಇಂಗ್ಲೆ ಒಂಜಿ ಆತ ಅಳುಕಿತ್ತಲು ಅಂಡ ಯಾನ್ ಈ ಸಂದರ್ಭಡು ನಮ್ಮ ಎಂಕಲ ತಂತ್ರಿಲಿ ನಾನು ಉಲ್ಲೇಖ ಮಲ್ಪಡು ಆರು ಒಂಜೇ ಪಂಡಿನ ಪಾತ್ರ ನೀವು ಒಂದೇ ಮನಸ್ಸಿನಲ್ಲಿ ಮುಂದಾಗಿ ಖಂಡಿತವಾಗಿ ಗ್ರಾಮದವರ ಹೊರಗಿನ ಗ್ರಾಮದವರ ಎಲ್ಲ ಸಹಕಾರ ಸಿಗ್ತದೆ ನಾವೆಲ್ಲರೂ ಸೇರಿ ಒಂದು ಆದರ್ಶವಾದಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಹೇಗೆ ತಾಯಿ ರಾಜರಾಜೇಶ್ವರಿ ಬ್ರಹ್ಮಕಳಸ ಒಂದು ಅರ್ಥಪೂರ್ಣವಾಗಿ ಜರುಗಿದೆಯೋ ಅದೇ ರೀತಿಯಲ್ಲಿ ನಾವು ನಮ್ಮ ನಾಣ್ಯ ಕ್ಷೇತ್ರದ ನಾಗಮಂಡಲವನ್ನು ಅರ್ಥಪೂರ್ಣವಾಗಿ ಮಾಡೋ ಪಂಪನ ಸುರೂತ ಧೈರ್ಯದಿಂದ ಏನಾರೆಂಗೆ ಪೊಳ್ಳಲಿ ಸುಬ್ರಹ್ಮಣ್ಯ ತಂತ್ರಿಗಳು ಅವರಿಗೆ ಅಭಿನಂದನೆ ಸಲ್ಲಿಸವೆ.
ನಮ್ಮ ಗ್ರಾಮದ ಸುತ್ತಮುತ್ತದ ಏದೋ ಕ್ಷೇತ್ರಗಳು ಆ ರೀತಿ ಅಕಲ ಶಕ್ತಿ ಅನುಸಾರ ಕೆಲಸ ಮಲ್ತೊಂದು ಪುಣ ನಮ್ಮತ್ತು ಒಂದಿಲ್ಲ ದಾದನ ಒಂಜಿ ಯೋಗ ದೇವರ ತೀರ್ಮಾನ ಮಲ್ತಿದ್ದೀರಿ ಸಂಕಲ್ಪ ಮಲ್ತಿದ್ದೀರಿ ಈ ರೀತಿ ಎಲ್ಲ ಕೆಲಸ ಮಲ್ಪನ ದೇವರನ್ನ ಕೆಲಸ ಮಾಡೋ ಜನಕ್ಲಿಂದ ಮಾತಿರಲ್ಲ ಒಂಜಿ ದಿಕ್ಕನ್ನು ಒಟ್ಟು ಮಲ್ಬೋದು ದೇವರ ತೀರ್ಮಾನ ಮಲ್ತಿಲೆಕ್ಕ ದೋಷ ದೇವರ ತೀರ್ಮಾನ ಮಾಡ್ತಾರೆ ಮಾತಿರೆಲ್ಲ ಒಟ್ಟು ಮಲ್ಬೇರಿ ಇನಿ ನಾಗ ಪ್ರತ್ಯಕ್ಷ ದೇವತಾ ಈ ಒಂದು ಕಲಿಗೋಡು ಪ್ರತ್ಯಕ್ಷವಾದ ದಿಕ್ಕನ ದೇವರು ಒಂಜೆ ನಂಗೆ ಅವು ನಾಗ ಈ ನಾಗ ಬಣ್ಣದ ಮಲ್ಪಂಚ ಕಾರ್ಯಕ್ರಮ ಬಹುಶಃ ತಕ್ಕಲು ಮುಲ್ಪದ ಒಂಜಿ ಸಂಬಂಧಪಟ್ಟಿನ ಜಾಗೆ ತಕ್ಕಲು ಐಕೆ ವ್ಯವಸ್ಥೆಯನ್ನು ಮುಕ್ತವಾದ ಮಾತನ್ನು ಸೇರಿಸೋಣ ಪ್ರಯತ್ನ ಮಾಡ್ತೇವೆ ಇನಿ ಆದಿ ಗ್ರಾಮ ಮಣ್ಪೇರಿ ಬೇತ ಗ್ರಾಮ ಎದ್ದು ಆದಿಪ್ಪು ಅಂಡ ಪ್ರತಿಯೊಂದು ದಿಗಲು ಉದಾಹರಣೆಗೆ ನಮ್ಮ ಸಂಚಾರ ಸಮಿತಿ ಒಂದು ಸೇರಿಸಾದ ಆ ಸಂದರ್ಭಗಳು ಮುಲ್ಪದ ಅಕಲ ಒಂಜಿ ಸಲಹೆ ಪ್ರಕಾರ ನಮ್ಮ ಅಲ್ಪದ ಕೈತಾಲ ಒಂದು 2-3 ತಿಂಗಳು ಒಂಜಿ ಜಾವಣಿಯನ್ನ ಬಕ್ಕ ಒಂಜಿ ಸ್ಥಳ ತಕ್ಕಲ ಮೀಟಿಂಗ್ ಹೊಂದಿದ್ದಾರೆ ಅದಕ್ಕೆ ಏತು ಒಂಜಿ ಅಲ್ಪದಾಗಲು ಬಣ್ಣ ಇದನ್ನ ಸಾಮಾನ್ಯವಾದ ಎಂಗ್ಲಿಗೆ ಪುರುಷೋತ್ತಪ್ಪ ಎಂಗ್ಲ ಕೆಲಸ ನಿಜವಾದ ಅವನಿಗೆ ಕಾರ್ಯಕ್ರಮ ಆಪಣ ಸಂದರ್ಭ 14ನೇ ತಾರೀಕು ಹೆಚ್ಚಿನ ಮಕ್ಕಳು ಮಲೆಗೆ ಪೋಪನ ಎಂದು ಮಾಡ್ತಿರ್ಬೇಕು ಹೆಚ್ಚಿನ ದಿಗಡೆ ಎಂಗ್ಲಿಗೆ ಅವನಿಗೆ ಬರ್ತದೆ ದೇವಣ್ಣ 14ನೇ ತಾರೀಕು ಪೋಪನ ಮಕ್ಕಳು 14ನೇ ತಾರೀಕು ದೊರೆಕಲು ಅಂಡ ಒಜಿಲೆಗಳು ಅಕ್ಕಲೆ ಕೆಲಸ ಮಾಡಿ ಎಂಗ್ಲ ಎಡ್ಡೆ ದೇವಣ್ಣ ಆಪಣ ತಿಂಗಳು ರಥೋಟುಪ್ಪ ಇವನಿಗೆ ಕಾರ್ಯಕ್ರಮ ಭಾಗವಹಿಸಲು ಎಡ್ಡೆ ಆಪಣ
ಪೂರ್ವದಲ್ಲಿ ಸಹ್ಯಪರ್ವತ ಶ್ರೇಣಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ದಕ್ಷಿಣದಲ್ಲಿ ಕನ್ಯಾಕುಮಾರಿ, ಉತ್ತರದಲ್ಲಿ ಗೋಕರ್ಣ. ಇವುಗಳ ನಡುವಿನಲ್ಲಿ ಯಾವ ಜಾಗ ಉಂಟು, ಇದು 4 ಎಲ್ಲೆಗಳು. ಇವುಗಳ ನಡುವಿನಲ್ಲಿ ಯಾವ ಜಾಗ ಉಂಟು, ಅವುಗಳನ್ನು ಪರಶುರಾಮ ಕ್ಷೇತ್ರ ಅಂತ ಹೇಳ್ತೇವೆ. ಮುಖ್ಯವಾಗಿ ಇದೊಂದು ಪಾತಾಳ ಲೋಕ ಆಗಿರ್ತದೆ. ಈ ಲೋಕದಲ್ಲಿ ನಾಗದೇವರ ವಿಶೇಷ ಆವಸ್ಥಾನ ಅಂತೆ, ವಾಸಸ್ಥಾನ ಸಹ ಆಗಿರ್ತದೆ. ಯಾವ ರೀತಿ ಸರ್ಕಾರ ಭೂಮಿಯನ್ನ ಒತ್ತುವರಿ ಮಾಡ್ತದೋ ಆಗ ಅಲ್ಲಿ ಇರುವಂತಹ ಜನರಿಗೆ ನೆಲೆ ಇಲ್ಲದಾಗಿ ಆಗ್ತದೋ, ಅದೇ ರೀತಿಯಲ್ಲಿ ನಾಗದೇವರಿಗೂ ಸಹ ಅದೇ ಆಗ್ತದೆ. ತಮ್ಮ ಲೋಕವಾದಂತಹ ಪಾತಾಳ ಲೋಕವನ್ನ ಒತ್ತುವರಿ ಮಾಡಿಕೊಂಡಾಗ ಅವರಿಗೆ ನೆಲೆ ಇರುವುದಿಲ್ಲ. ಅದನ್ನೇ ಪರಶುರಾಮ ದೇವರಲ್ಲಿ ಮಂಡಿಸಿದಾಗ ಪರಶುರಾಮ ದೇವರು ಒಳ್ಳೆ ರೀತಿಯಿಂದ ವ್ಯವಸ್ಥೆ ಮಾಡ್ತಾರೆ. ಅವುಗಳಿಗೆ ಪೂಜಾ ವಿಧಾನಗಳನ್ನೆಲ್ಲ ಹೇಳ್ತಾರೆ. ಇದರಿಂದ ನಮಗೂ ಮತ್ತು ನಾಗದೇವರಿಗೆ ವಿಶೇಷವಾದಂತಹ ಸಂಬಂಧ, ವಿಶೇಷವಾದಂತಹ ಪೂಜೆಯನ್ನ ಮಾಡಬೇಕು. ಇನ್ನು ನಾಗದೇವರನ್ನ ವಿಶೇಷವಾಗಿ ಯಾಕೆ ಪ್ರತಿಮಾ ಮಧ್ಯದಲ್ಲಿ ಅಂತ ಹೇಳಿದ್ರೆ, ಈಶಾವಾಸ್ಯಂ ಇದಂ ಸರ್ವಂ ಅಂತ, ದೇವರು ಎಲ್ಲಾ ಕಡೆಯಲ್ಲಿ ಇರ್ತಾನೆ ಅಂತೆ. ಆದ್ರೆ ಅದನ್ನು ನೋಡುವ ಸಾಮರ್ಥ್ಯ ನಮ್ಮದಿಲ್ಲ. ಯಾಕೆ ಕೇಳಿದ್ರೆ, ನರಸಿಂಹ ದೇವರು ಕಂಬದಿಂದ ಬಂದದ್ದು. ಇದೇ ರೀತಿ ದೇವರು ಎಲ್ಲಾ ಕಡೆ ಇರ್ತಾರೆ ಇದೊಂದು ಒಳ್ಳೆ ರೀತಿಯಂತ ನಿದರ್ಶನ. ಆದರೆ ಇದನ್ನು ನೋಡೋ ಸಾಮರ್ಥ್ಯ ನಮ್ಮದಲ್ಲ ಅಂತ. ಆದ್ರಿಂದ ದೇವರನ್ನು ಪ್ರತಿಮೆ ಅಂತ, ಪ್ರತಿಮೇಯತೆ ಇತಿ ಪ್ರತಿಮಾ ಅಂತ, ಪ್ರತಿಮಾ ಮುಖಾಂತರದಲ್ಲಿ ದೇವರನ್ನ ನಾವು ಕಾಣಬೇಕು, ದೇವರನ್ನ ಪೂಜೆ ಮಾಡಬೇಕು ಅಂತ ಶಾಸ್ತ್ರವಚನ. ಆದ್ದರಿಂದ ನಾಗದೇವರ ನಾಗಮಂಡಲೋತ್ಸವ ಅಂತ ಈ ಪ್ರದೇಶದಲ್ಲಿ ಆಗ್ಲಿಕ್ಕೆ ಉಂಟು. ಇದು ಕೇವಲ ನಾಗಮಂಡಲ ಉತ್ಸವ ಅಲ್ಲ, ನಾಗಮಂಡಲ ಪುಣ್ಯೋತ್ಸವ ಅಂತ. ಯಾಕೆ ಇದು ಹೀಗೆ ಅಂತ ಕೇಳಿದ್ರೆ, ನಾವು ಒಂದು ದೇವತಾ ಸತ್ಕರ್ಮವನ್ನು ಮಾಡಬೇಕು ಅಂತ ಹೇಳಿದ್ರೆ ಖಾಲಿ ಈ ಜನ್ಮದಲ್ಲಿ ಮಾಡಿದ್ದೇವೆ ಅಂತ ಹೇಳಿ ಸಾಧ್ಯವೇ ಇಲ್ಲ ಅಂತ. ಜನ್ಮಾಂತರಗಳಲ್ಲಿಯೂ ಸಹ ನಾವು ನಾಗದ ದೇವರು ಅಂತಲ್ಲ, ದೇವರ ಸತ್ಕರ್ಮಗಳನ್ನು ಮಾಡಿದ್ರೆ ಮಾತ್ರ ಈ ಜನ್ಮದಲ್ಲಿಯೂ ಸಹ ನಾಗದೇವರ ಅಥವಾ ದೇವರ ಸತ್ಕರ್ಮ ಮಾಡುವ ಯೋಗ್ಯತೆ ಮತ್ತೆ ಭಾಗ್ಯವನ್ನು ದೇವರು ನಮಗೆ ನೀಡ್ತಾರೆ. ಆದ್ರಿಂದ ನಾವೆಲ್ಲರೂ ಈ ಪ್ರದೇಶದಲ್ಲಿ ನಾಗಮಂಡಲ ಉತ್ಸವವನ್ನು ಮಾಡಲಿಕ್ಕಿದ್ದೇವೆ. ನಾಗಮಂಡಲದಲ್ಲಿ 2 ಮುಖ್ಯವಾದಂತಹ ವಿಧಾನ, ಒಂದು ವೈದಿಕ ಕಾರ್ಯಕ್ರಮ, ಹಾಗೆ ಅನ್ನದಾನ ಅಂತ. ಉಳಿದದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಉಂಟು. ಆದ್ರೆ ಮುಖ್ಯವಾಗಿ ಯಾವುದು ಅಂತ ಕೇಳಿದ್ರೆ, ಒಂದು ವೈದಿಕ ನಾಗದೇವಿಗೆ ಯಾವ ರೀತಿಯಾದಂತಹ ಪೂಜೆಯ ವಿಧಿವಿಧಾನಗಳು, ಹಾಗೆ ಅನ್ನದಾನ ಅಂತ. ಯಾಕೆ ಅನ್ನದಾನಕ್ಕೆ ಅಷ್ಟು ಪ್ರಾಶಸ್ತ್ಯ ಅಂತ ಕೇಳಿದ್ರೆ, ಆಚಾರ್ಯ ತಪಸ ಆಮ್ನಾಯ ಜಪೇನ ನಿಯಮೇನ ಚ ಉತ್ಸವೇನ ಅನ್ನದಾನೇನ ಕ್ಷೇತ್ರ ವೃದ್ಧಿಸ್ತು ಪಂಚದ ಅಂತ. ಇದು ಆಗಮಕ್ಕೆ ಸಂಬಂಧಪಟ್ಟ ಶ್ಲೋಕ. ಒಂದು ಕ್ಷೇತ್ರ ವೃದ್ಧಿ ಆಗ್ಬೇಕು ಅಂತಾದ್ರೆ 5 ಮುಖ್ಯವಾಗಿರ್ಬೇಕು. ಅದರಲ್ಲಿ ಉತ್ಸವ ಮತ್ತೆ ಅನ್ನದಾನ ಹೇಳುವುದು ಬರೀ ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿದ್ದದ್ದು. ಅನ್ನದಾನ ಒಳ್ಳೆ ರೀತಿಯಿಂದ ಆಗ್ಬೇಕು. ಯಾರು ಭಕ್ತಾರೆ ಅವರಿಗೆ ಒಳ್ಳೆ ರೀತಿಯಿಂದ ಅನ್ನದಾನ ಆಗ್ಬೇಕು. ಹಾಗೆ ಒಳ್ಳೆ ರೀತಿಯ ವಿಧಾನದಿಂದ ದೇವರಿಗೆ ಪೂಜೆಯನ್ನ ಮಾಡಬೇಕು. ತದನಂತರದಲ್ಲಿ ದೇವರಿಗೆ ನಾಗಮಂಡಲ ಸೇವೆ ಅಂತ ಮಾಡ್ತೇವೆ. ಪಂಚವರ್ಣಗಳಿಂದ ದೇವರ ಮಂಡಲವನ್ನ ರಚನೆ ಮಾಡ್ತೇವೆ. ಒಂದೊಂದು ವರ್ಣದ ಬಣ್ಣಗಳು ಒಂದೊಂದು ಭೂತಗಳನ್ನು ಸೇರಿಕೊಳ್ತದೆ ಅಂತ. ಯಾವ ರೀತಿಯಾಗಿ ಈ ಶರೀರ ಪಂಚಭೂತಗಳಿಂದ ಆಗಿದೆ, ಅದೇ ರೀತಿಯಾಗಿ ಪಂಚಭೂತಗಳಿಂದ ಆಗಿ ಆತ್ಮ ಇದ್ದಾನೋ ಅದೇ ರೀತಿಯಿಂದಾಗಿ ಪಂಚವರ್ಣಗಳಿಂದ ಮಂಡಲವನ್ನ ರಚನೆ ಮಾಡಿ ಅದರಲ್ಲಿ ನಡುವಿನಲ್ಲಿ ದೇವರಿರ್ತಾರೆ, ನಾಗದೇವರಿರ್ತಾರೆ. ಈ ಮುಖಾಂತರವಾಗಿ ನಾವು ಪೂಜೆಯನ್ನ ಮಾಡ್ತೇವೆ. ಅದರ ಸುತ್ತ ನಾಗಪಾತ್ರಿಗಳು ನರ್ತನ ಸೇವೆಯನ್ನೇ ಮಾಡ್ತಾರೆ. ಅದನ್ನು ಸಕ್ರಿ ಗೋಪಾಲಕೃಷ್ಣ ಸಾಮುಗರು ಅಂತ ಇವರು ನಿಶ್ಚಯಿಸಿದ್ದಾರೆ. ಯಾರು ನರ್ತನ ಸೇವೆ ಮಾಡಬೇಕು ಅಂತ ಕೇಳಿದ್ರೆ ಒಳ್ಳೆ ರೀತಿಯಿಂದ ದೇವರ ಭಕ್ತಿ ಯಾರಿಗುಂಟು ಅವರಲ್ಲಿ ಮಾಡಬೇಕು ಅಂತ. ಒಂದು ಮಾತು ಏನು ಅಂತ ಕೇಳಿದ್ರೆ, ಇವರಿಗೆ ಮುಖ್ಯವಾಗಿ ಗೋಪಾಲಕೃಷ್ಣ ಸಾಮುಗರಿಗೆ ಮುಖ್ಯವಾಗಿ ಏನು ದೇವರ ಅನುಗ್ರಹ ಅಂತ ಕೇಳಿದ್ರೆ, ಉಡುಪಿಯಲ್ಲಿ ಅಷ್ಟಮಠಗಳು ಅಂತ ಉಂಟು. ಈ ಅಷ್ಟಮಠಗಳಲ್ಲಿ ಸೋಧೆ ಮಠ ಅಂತ ಒಂದು ಮಠ ಉಂಟು. ಆ ಮಠದಲ್ಲಿ ವಾದಿರಾಜ ಯತಿಗಳು ಅಂತ ಒಬ್ಬರಿದ್ದಾರೆ, ಹಿಂದೆ ಇದ್ರು. ಅವರಿಗೆ ವಿಶೇಷವಾಗಿ ದೇವರ ಅಂಶ ಅವರಲ್ಲಿ ಇತ್ತಂತೆ. ಈ ವಾದಿರಾಜ ಯತಿಗಳು ಇವರ ಕುಟುಂಬದವರಿಗೆ ನಾಗನ ಪಣವನ್ನು ಕೊಟ್ಟು ನೀವು ಮುಂದೆ ದೇವರ ನರ್ತನ ಸೇವೆಯನ್ನ ಮಾಡಬೇಕು ಅಂತ ಅವರ ಮುಖಾಂತರ ದೇವರಿಗೆ ಅನುಗ್ರಹ ಆಗಿದೆ. ಆದ್ದರಿಂದ ಅವರ ಕೈಯಿಂದ ನಾವಿಲ್ಲಿ ದೇವರ ನರ್ತನ ಸೇವೆಯನ್ನ ಮಾಡ್ಲಿಕ್ಕಿದ್ದೇವೆ. ಅದರ ಜೊತೆಗೆ ವೈದ್ಯರು ಅಂತ ಇರ್ತಾರೆ. ಅವರು ವಿವಿಧವಾದಂತಹ ದೇವರ ಪದ್ಯಗಳನ್ನು ಹಾಡಿ ದೇವರನ್ನ ಸಂತೋಷಗೊಳಿಸ್ತಾರೆ. ಈ ಮುಖಾಂತರ ನಾಗಮಂಡಲ ಅಂತ ಆಗ್ತದೆ. ಇಷ್ಟೆಲ್ಲ ಇದ್ರೂ ನಾಗಮಂಡಲಕ್ಕೆ ಅಪವಾದ ಹೇಳು ತಪ್ಪಿದಲ್ಲ. ಗುರು ಅಂತ ಹೇಳೋರು ಹೇಳ್ತಾರೆ, ಯಾಕ್ರಯ್ಯ ನಾಗಮಂಡಲ ಮಾಡ್ತೀರಾ ನೀವು, ವೇಸ್ಟ್ ಅಲ್ವಾ ಅಂತ ಕೇಳ್ತಾರೆ.
ಅಷ್ಟಷ್ಟು ಇದ್ದ ಹಿಂಗಾರವನ್ನ ಮುಖಕ್ಕೆ ಪಡ್ಕೊಂಡು ಅದನ್ನು ಸುಮ್ಮನೆ ಬಿಸಾಡ್ತಿರಲ್ವಾ ಅಂತ ಕೆಲವರು ಕೇಳ್ತಾರೆ. ಅದಕ್ಕೆ ಹೇಳುದು ಯಾವುದು ವೇಸ್ಟ್ ಅಂತ. ಹೇಗೂ ಇಲ್ಲಿಯೇ ನಾಗಮಂಡಲ ಆಗ್ತದೆ, ಮರುದಿವಸ ಬಂದು ನಾವು ನೋಡ್ಬೇಕು ಆ ಪ್ರದೇಶದಲ್ಲಿ ಒಂದಾದ್ರೂ ಹಿಂಗಾರ ಇದ್ರೆ ಅವರಿಗೆ ತೋರಿಸ್ಬೇಕು. ಯಾಕೆ ಹೇಳಿದ್ರೆ ಆ ಹಿಂಗಾರಗಳು ಎಲ್ಲ ನಮ್ಮ ಮನೆ ಭಕ್ತರು ಅಂತ ಯಾರಿದ್ದಾರೆ ಎಲ್ಲ ಅವರ ಮನೆಯಲ್ಲಿ ಇರ್ತದೆ. ಯಾಕೆ? ಅದು ನಮಗೆ ನಾಗದೇವರ ಪ್ರಸಾದ ಅಂತ ಆಗ್ತದೆ. ಯಾವಾಗ ಒಂದು ತೆಂಗಿನಕಾಯಿಯನ್ನು ನಾವು ದೇವಸ್ಥಾನಕ್ಕೆ ತಕೊಂಡು ಹೋಗಿ ಮುಂಚೆ ಅದು ಖಾಲಿ ತೆಂಗಿನಕಾಯಿ ಅಂತ ಆಗಿರ್ತದೆ, ದೇವಸ್ಥಾನದ ಒಳಗೆ ಹೋದ ಕೂಡಲೇ ಅದು ದೇವರ ಪ್ರಸಾದ ಅಂತ ಆಗ್ತದೆ. ಅದೇ ರೀತಿಯಲ್ಲಿ ನಮ್ಮದು ಹಿಂದೂ ಸಂಸ್ಕೃತಿ ಕೇವಲ ಊಟ ನಿದ್ದೆ ಇವುಗಳು ಮಾತ್ರವಲ್ಲ. ನಮ್ಗೆ ದೇವರು ಊಟ ನಿದ್ದೆ ಹೇಳುದು ಪ್ರಾಣಿ ಪಕ್ಷಿಗಳಿಗೂ ಉಂಟು, ವಾಸಸ್ಥಾನ ಹೇಳುದು ಪ್ರಾಣಿ ಪಕ್ಷಿಗಳು ಉಂಟು. ಆದ್ರೆ ಅವುಗಳಿಂದ ನಾವು ವಿಲಕ್ಷಣ ಯಾಕೆ ಅಂತ ಕೇಳಿದ್ರೆ ದೇವರು ನಮಗೆ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಬುದ್ಧಿಯಲ್ಲಿ ಧರ್ಮ ಪುಣ್ಯ ಪಾಪ ಎಂಬುದನ್ನು ದೇವರು ತುಂಬಿಸಿದ್ದಾನೆ. ಆದ್ರಿಂದ ನಾಗದೇವರ ಸೇವೆ ಹೇಳುದು ಅತ್ಯಂತ ಪುಣ್ಯಪ್ರದವಾದಂತಹ ಸೇವೆ. ಈ ಸೇವೆಯಲ್ಲಿ ಯಾವುದೇ ರೀತಿಯಾದಂತಹ ವೇಸ್ಟ್ ಎಂಬುದಿಲ್ಲ, ಎಲ್ಲ ಇರುವುದು ದೇವರ ಜಿಷ್ಟ್ ಮಾತ್ರ ಅಂತ. ದೇವರ ಜಿಷ್ಟಿ ಯಾವುದು ಅಂತ ಕೇಳಿದ್ರೆ ಅವರ ಸಾರಭೂತವಾದಂತಹ ಪ್ರಸಾದವೇ ದೇವರ ಜಿಷ್ಟಿ. ಇದರಿಂದ ದೇವರ ನಾಗಮಂಡಲ ಸೇವೆ ವಿಶೇಷವಾಗಿ ಇಲ್ಲಿ ನಡಿಲಿಕ್ಕಿದೆ. ನಡಿಲಿ ಅಂತ ಹೇಳ್ತಾ ಶೆಟ್ರೊಂದಾಗ ಒಂದು ಮಾತು ಹೇಳಿದ್ರು, ಇದು ನಾಣ್ಯ ಕ್ಷೇತ್ರ, ಇಲ್ಲಿ ನಾಣ್ಯಗಳು ಚಲಾವಣೆ ಆಗ್ಬೇಕು ಅಂತ ಹೇಳಿದ್ರು. ನಾಣ್ಯಗಳು ಚಲಾವಣೆ ಆಗ್ತದೆ ಹೌದು, ಆದ್ರೆ ಅದನ್ನು ಬ್ಯಾನ್ ಅಂತ ಮಾಡಿದ್ರೆ ಅದು ಚಲಾವಣೆ ಆಗುದಿಲ್ಲ. ಆದ್ರೆ ಈ ಕ್ಷೇತ್ರದಲ್ಲಿ ನಾಣ್ಯ ಹೇಳುದು ಖಾಲಿ ನಾಣ್ಯ ಅಲ್ಲ, ಅದು ಚಿನ್ನದ ನಾಣ್ಯ ಅಂತ. ಹೇಗಿದು ಚಿನ್ನದ ನಾಣ್ಯ ಅಂತ ಕೇಳಿದ್ರೆ ಇಲ್ಲಿರುವಂತಹ ಒಂದೊಂದು ಭಕ್ತರು ಒಂದೊಂದು ಜನರೇ ಚಿನ್ನದವಾದ ನಾಣ್ಯ. ಯಾಕೆ ಇದು ಚಿನ್ನದ ನಾಣ್ಯ ಅಂತ ಕೇಳಿದ್ರೆ ಇಲ್ಲಿ ಅವಾಗ ಅವರು ಹೇಳಿದ್ರು ಏನಂತ ಕೇಳಿದ್ರೆ ಇಲ್ಲಿ ಪೂರ ಬೀಡಿಗಟ್ಟು ನಾಲ್ಕು ಮೂಲ ಕಾಸದಾಲ ಇಜ್ಜಿ ಅಂತ. ಆದ್ರೆ ನಮ್ಗೆ ಅಂತಹ ಕಾಸು ಯಾವುದು ಬೇಡ, ನಮ್ಗೆ ಜನರ ಒಗ್ಗೂಡುವಿಕೆ ಎಂದು ಹೇಳುವಂತಹ ಒಂದು ಚಿನ್ನದ ನಾಣ್ಯ ನಮ್ಮ ಹತ್ರ ಉಂಟು. ಇದರ ಮುಖಾಂತರವಾಗಿ ದೇವರು ನಮ್ಮಲ್ಲಿ ತನು ಧನ ಮನವನ್ನು ಕೊಡ್ಲಿ. ಆದ್ರಿಂದ ಈ ಕ್ಷೇತ್ರ ಖಾಲಿ ನಾಣ್ಯ ಕ್ಷೇತ್ರ ಆಗುದು ಬೇಡ, ಚಿನ್ನದ ನಾಣ್ಯ ಕ್ಷೇತ್ರ ಆಗ್ಲಿ ಅಂತ ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಹೇಳ್ತಾರೆ. ಇಷ್ಟೆಲ್ಲ ಮಾಡಿದ್ರು ದೇವರು ನಮ್ಗೆ ಪುಣ್ಯವನ್ನು ಕೊಡ್ತಾರಾ ಅಂತ ಕೇಳ್ತಾರೆ. ದೇವರು ಪುಣ್ಯವನ್ನ ಫಲಪ್ರದವಾಗಿ ಕೊಡ್ತಾನೆ. ಅದು ಹೇಗೆ ಅಂತ ಕೇಳಿದ್ರೆ ಹೂವ ತರುವರ ಮನೆಗೆ ಹುಲ್ಲ ತರುವ ಅವ ಲಕುಮೀ ರಮಣ ಇವನಿಗಿಲ್ಲ ಗರ್ವ ಅಂತ ದಾಸರ ಮಾತು. ಕೃಷ್ಣನನ್ನ ಅತ್ಯಂತ ಭಕ್ತಿಯನ್ನು ಪಾಂಡವರು ಮಾಡ್ತಾರೆ. ಈ ಪಾಂಡವರು ಇಷ್ಟು ಭಕ್ತಿ ಮಾಡಿದ್ರು ಕೃಷ್ಣ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಅವರ ಮನೆಯ ಕುದುರೆಗೆ ಹುಲ್ಲು ತಂದಾಗ್ತಾನೆ ಅಂತ. ಅದು ಮಾತ್ರವಲ್ಲದೆ ರಾಜಸೂಯ ಯಾಗ ಅಂತ ಮಾಡ್ತಾರೆ. ಈ ಯಾಗದಲ್ಲಿ ಬಂದಂತಹ ಅತಿಥಿಗಳ ಎಂಜಲು ಏನಿದೆ ಅದರ ಎಲೆಯನ್ನು ತೆಗಿತಾ ಇರ್ತಾನೆ ಅಂತ. ಆದ್ರಿಂದ ದೇವರ ಕೆಲಸವನ್ನ ನಾವು ಮಾಡಿದ್ರೆ ದೇವರು ನಮಗೆ ನಮ್ಮ ಬೆನ್ನು ಹಿಂದೆ ನಿಂತು ಈ ರೀತಿಯಾಗಿ ನಮಗೆ ಅನುಗ್ರಹ ಮಾಡ್ತಾನೆ. ಆ ರೀತಿ ಆಗ್ಲಿ ಅಂತ ಕೇಳ್ತಾ 6 ಗ್ರಾಮದ ಒಟ್ಟಿಗೆ ಜನರು ಸೇರಿ ಇಲ್ಲಿ ಸಮಿತಿ ಅಂತ ಮಾಡಿದ್ರು. ಷಣ್ಮುಖ ದೇವರು ಅಂತ ಇದ್ದಾರೆ, ಅವರಿಗೆ 6 ಮುಖ, ಹಾಗೆ 6 ಮುಖದ ದೇವರು. 6 ಮುಖ ಯಾಕೆ ಅಂತ ಕೇಳಿದ್ರೆ ಒಂದೊಂದು ಮುಖದಿಂದ ಒಂದೊಂದು ಅನುಗ್ರಹವನ್ನು ದೇವರು ಮಾಡ್ತಾರೆ ಅಂತ. ಆದ್ರೆ ಅವರ ಹೃದಯ ಹೇಳುದು ಒಂದೇ ಅಂತ. ಅದೇ ರೀತಿಯಲ್ಲಿ ನಮ್ಮದು 6 ಗ್ರಾಮ, ಆದ್ರೆ ನಮ್ಮದು ಹೃದಯ ಯಾವುದು ಅಂತ ಕೇಳಿದ್ರೆ ನಾಗಮಂಡಲ ಹೇಳುದು ಒಳ್ಳೆ ರೀತಿಯಿಂದ ಆಗ್ಬೇಕು ಅಂತ ಹೇಳುವುದೇ ನಮ್ಮ ಹೃದಯ. ಆ ರೀತಿ ಆಗ್ಲಿ. ಇನ್ನೊಂದು ವೈಯಕ್ತಿಕವಾಗಿ ಹೇಳುದು ಅಂತ ಹೇಳುದಾದ್ರೆ ಈ ಕ್ಷೇತ್ರಕ್ಕೂ ನಮಗೂ ಒಂದು ಒಳ್ಳೆಯ ಅವಿನಾಭಾವ ಸಂಬಂಧ ಉಂಟು. ಯಾಕೆ ಅಂತ ಕೇಳಿದ್ರೆ ಪ್ರಾತಸ್ಮರಣೀಯ ದಿವಂಗತ ಶ್ರೀ ರಾಮಣ್ಣ ತಂತ್ರಗಳು ನಮ್ಮ ಅಜ್ಜ ಅವರು ಈ ಕ್ಷೇತ್ರದಲ್ಲಿ ಪೂಜೆ ಮಾಡಿದ್ದಾರೆ. ಅವರು ಮುಟ್ಟಿದಂತಹ ಪ್ರತಿಮೆಯನ್ನು ಮುಟ್ಟುವ ಒಂದು ಯೋಗ್ಯತೆ ಹಾಗೂ ಯೋಗ ನಮ್ಮದಾಗಿದೆ. ಅದು ಈ ರೀತಿ ಆಗ್ಲಿ, ಇನ್ನು ಮುಂದಕ್ಕೆ ಆಗ್ಲಿ ಅಂತ ದೇವರಲ್ಲಿ ವಿಶೇಷವಾಗಿ ಹೇಳ್ತಾ ಇನಿ ಸುತ್ತಮುತ್ತಡ ಏತೋ ಗ್ರಾಮನಡೆ ಸುತ್ತಮುತ್ತಡ ನಾಗಮಂಡಲ ಆದಿತ್ಯನ ಎಂದು ಗೊತ್ತಿಜ್ಜಿ ಆಂಡ ಬಾರಿ ದೂರಡ ಆದಿತ್ತು ಆಂಡೊಂದು ಐನಾಜಿ ಗ್ರಾಮದ ಸುತ್ತಮುತ್ತಡ ಇದು ಆಪಡ ಒಂದು ಪ್ರಥಮದ ನಾಗಮಂಡಲೋತ್ಸವ. ಯಾಕೆ ನಮ್ಮ ಮಾತೆಲ್ಲ ಎಡ್ಡೆ ರೀತಿದ ಎಡ್ಡೆ ಮನಸ್ಸು ಬರೆದು ಬರ್ಬೇಕು ದಯಪಂಡ ದೇವತಾ ಕಾರ್ಯ ಮತ್ತು ನನಗೆ ಖಂಡಿತ ಶ್ರೇಯಸ್ಸ ಹಾಕೊಂಡು ಜನವರಿ 14 ನಾಗಮಂಡಲೋತ್ಸವ ನಾಣ್ಯ ಕ್ಷೇತ್ರಗಳ ಎನ್ನೆಲೆ ಕಡೆ ಸಮಸ್ಯೆ ಪಡನಲ್ಲ ನಾಣ್ಯಗಳ ದೇವಸ್ಥಾನಗಳ ಅವಿನಾಭಾವ ಸಂಬಂಧ ಉಂಟು ಅನ್ನೋದು. ಈ ಮೇಲೆ ಪುನಃ ಕುಂಡೇಲು ಪುನಃ ಕುಂಡೇಲು ಜಾಗ ಇರ್ತಾವೆ, ದೇವಸ್ಥಾನದ ಭಾಗ ದೇವಸ್ಥಾನದ ಜಾಗೆ ಐನಿತ್ಯ ಇಲ್ಲ ಭಾಸ್ಕರ್ ಶೆಟ್ಟಿ ಕುಂಡೇಲು ಬರ್ತೇವೆ ನಿಜವಲ್ಲ ಅಲ್ಲ ಕುಂಡೇಲು ತರ ದೇವಸ್ಥಾನ ಆಗ ಪುಡ್ದ ಇದೆ ದೇವಸ್ಯ ಅದ್ರ ಅಮ್ಮೇಲೆ ದೇವಸ್ಯದಾರ ಅಲ್ಲಿ ಕುಂಡೇಲು ಮುಂದೆ ಬಂದೆ ಕುಂಡೇಲ ನಿಜವ ದೇವಸ್ಯ
ಆಮೇಲೆ ಪೊಣ್ಣ ದೇವಸ್ಥಾನ ಜಾಗೆ ಅಂಚೆ ದಾನ ಸಂಬಂಧ ಉಂಟು ಇಂಚ ಸಂಬಂಧ ಉಂಟು ಅಂಚ ಅಂಚೆ ಆ ಸಂಬಂಧ ಏನು ದಾದನ ಒಂದು ಯೋಗನ ದಾರವಾಗಿ ಏಪಲ ಇಂಥದ್ದು ಈ ಕ್ಷೇತ್ರ ಅಪ್ಪನ ನಾಗಮಂಡಲ ಮಣ್ಣ ಸುರದ ಸೇವೆ ನೋಡ್ಲಿಕ್ಕೆ ಕೊಡಿ ಅಂಟು ಮಟ್ಟು ಪಾತಿಜಿ ನನ್ನ ಅಪ್ಪನ ಯೋಗದ ಅಂಚಿನ ಯೋಗಗಳು ನಂಗೆ ದೇವರು ಕಲಿಸಿದ್ರೆ ಆ ನಾಗಮಂಡಲವನ್ನು ಬಾರಿ ಪುಲ್ಲಡಿಗೆ ನಾವು ಮಾತ್ರ ಸೇರಿದು ಮಲ್ಪಟ್ಟು ತರಮಂಡ ಇಂಥ ಸಭೆ ಸೇರಿನಾಗ ಇಂದಕ್ಕೆಲ್ಲ ಕೊರತೆ ಬಂದು ಯಾರನೇ ಚೂರು ಕೋಡಿಗೆಲ್ಲ ಬಲ ಬರ್ತಿದ್ದೆ ಬಲಗಣ್ಣಿಗೆ ಅಧ್ಯಕ್ಷರು ಬಿಳ್ಳದೆ ನಾನು ದಾದಾಪುರ ನಾನು ಇಂಕಲ್ಲ ಮಸ್ತ್ ಸಂತೋಷ ಆಗ್ಬಿಡ್ದಾನೆ ಇಂಕಲ್ಲ ಮಸ್ತ್ ಸಾಕಾದ ಇಂಚಿನ ಸಭೆ ಇದ್ದು ಖಾಲಿ ಸಮಿತಿ ಸಭೆ ಗೀತ ಮಲ ಸಭೆ ಸೇರಿ ನಮ್ಮ ಎಲ್ಲ ನಾಗಮಂಡಲೋತ್ಸವ ಯಾರನ್ನ ಸೇವೆ ಸೇರಿಲ್ಲ ಅವರು ತಂದ್ರ ಮುಖ್ಯ ಕನ್ನ ಬರೋದು ಬರುವಲ್ಲ ತುಂಬ ವಿಶ್ವಾಸ ಉಂಟು. ನಾಣ್ಯದ ಈ ಮಣ್ಣಿಗೆ ಭಾರಿ 13-14 ವರ್ಷದ ತುಂಬು ನಾನು ಈ ಪ್ರದೇಶಕ್ಕೆ ಬಂದಾಗ ಈ ಕೆರೆನ ತೂದು ಅಪಗನೆ ಪಡೆದಿತ್ತೆ ಅವನೊಂದು ಭಾರಿ ಮೈ ಮೇಲೆ ಕೆರೆ. ಈ ಕೆರೆ ಬೆಳಗೊಂದು ಬತ್ತಿಲೆಕ್ಕನೆ ಇಲ್ಲಿನ ಬೆಳಗಾವನ ಕೆಲಸ ಮಂತೊಂದು ಬತ್ತಿಲೆಕ್ಕನೆ ಈ ಮಣ್ಣು ರೀತಿ ನೆಂಚಿನ ಧರ್ಮದ ಕೊಪ್ಪರಿಗೆ ಬೊಕ್ಕಾತು ಶಕ್ತಿ ಬರ್ತದೆ ಮಂದ ನಿಧಿಯೇ ಮೂರು ಜನಗಳಿಗೆ ಒದಗಿರೊಂದು ಪಂಪನ ಪಾತ್ಯರನ್ನು 13 ವರ್ಷದ ಮೂಪನಲ್ಲಿದ್ದೆ. ಅವಾಗ ಕೆಲವು ಈ ಗ್ರಾಮದಕ್ಕೂ ಪಂಡೆ ಸ್ವಾಮಿಗಳು ನಿಮ್ಮೆಲ್ಲ ಪೂಜೆನ ತರೆಟಿದೆಯೇನು ಸ್ವಾಭಾವಿಕವಾದ ಪಂಪನ ತಪ್ಪತ್ತು ಪನ್ನೆಂಡರ ದಾನ ಬೇಜಾರಿದ್ದೆ ಯಾನು ಅಳಕೆ ನಾಗಬ್ರಹ್ಮಿಯನ್ನ ಮಣ್ಣೆಡು ಕೊಟ್ಟಿದ್ದೀನಿ. ಅಷ್ಟದಿನ ಅಳಕೆ ನಾಗಬ್ರಹ್ಮಿಯನ್ನ ಬನಟೆ ಕೊಲ್ಲಿದ್ದೀನಿ. ಅವರೇ ಸಾಧನ ಮಂತದ್ದು ಬರ್ತದೆ. ಮಾಣಿಲದ ಮಾಣಿಕ್ಯದ ಮಣ್ಣದ ಕಲಾಕಾರನಿಕರು ಅವರು ಸೇರಡಾವನ ಇಂಚಿನ ಸ್ಥಿತಿನ ನಾಗಬ್ರಹ್ಮಿಯರೇ ಕೊರೆಯರು. ನಾಗ ಬೊಕ್ಕ ನಗದು ಭಾರಿ ಸಂಬಂಧ ಎತ್ತಿನ ಇಂಚಿನ ವಿಚಾರ. ನಾಗದೇವರು ಪುರ ಸಂಪತ್ತುಗದಿ ದೇವರು. ಮಾನಸಿಕವಾದಲ್ಲ, ದೈಹಿಕವಾದಲ್ಲ, ಆಂತರಿಕವಾದಲ್ಲ, ಮೂಲ ನಮ್ಮ ದೇಹದ ಕುಂಡಲಿನಿಡು ಜಾಗೃತ ವ್ಯವಸ್ಥೆಗೆ ನಾಗದೇವರ ಲೆಕ್ಕನೆ ವಿಕಾಸ ಆಪನಂಚಿನ ಅಂಗಾಂಗ ಅವು ನಮ್ಮ ಆಧ್ಯಾತ್ಮಿಕವಾದಿಲ್ಲ ಭಕ್ತಿ ಮಾರ್ಗಗಳು ಇಟ್ಟು ಮುಂದುವರಿಸಿಲ್ಲ. ನಮ್ಮ ಮನ್ಪುನಂಚಿನ ಯೋಗ ಧ್ಯಾನ ಸತ್ಕರ್ಮಾದಿಲೇಡು ಬೊಕ್ಕಲಾದ ಶಕ್ತಿ ಕೊರಪುನಂಚಿನ ಒಂದು ಪವಿತ್ರವಾಯಿನಂಚಿನ ಜಾಗೆ ನಮ್ಮ ದೇಹ. ಆ ಪವಿತ್ರತೆನ ನಮ್ಮ ವಿಕಾಸ ಮನ್ಪೋಡು ಪನ್ಪುನ ನೆಲೆಟ್ಟು ನಮ್ಮ ಪೂರ್ವಜರು ಕುಟುಂಬದ ನಾಗದೇವರು, ಸ್ಥಳದ ನಾಗದೇವರು, ಬನತ ಉಪ್ಪುನಂಚಿನ ನಾಗದೇವರನ್ನ ಆರಾಧನೆ ಮನ್ಪುನಂಚಿನ ಪದ್ಧತಿ ಈ ಪರಶುರಾಮ ಶ್ರೇಷ್ಠಿ ನಾಗ ಲೋಕನೇ ಆದಿತ್ಯನಂಚಿನ ಈ ಮಣ್ಣಲ್ಲಿ ಜನಮಾನಸಗೋಸ್ಕರ ಪರಶುರಾಮೆ ಸಮುದ್ರ ರಾಜೋಡ ಈ ಭೂಮಿನ ದಾನದ ತೊಲನಾಗ ಇನ್ನಕ್ಕೆ ಪರಶುರಾಮ ಸೃಷ್ಟಿಯಾಗ ನಾಗನ ಲೋಕೈತ್ಯನಂಚಿನ ಈ ಒಂದು ಮನುಷ್ಯನ ಸೃಷ್ಟಿದೊಟ್ಟಿಗೆ ಬೇತೆ ಬೇತೆ ಪರಿವಾರ ಜನಿಗೋಸ್ಕರ ಮನುಷ್ಯನ ಸೃಷ್ಟಿಯಾದ ಬೇತೆ ಬೇತೆ ರೀತಿಯ ಅದನ್ನು ಉಪಯೋಗ ಮನ್ಪುನಂಚಿನ ಭೂಮಿಡು ಈ ನಾಗಭೂಮಿನ ಪುನಃ ನಮ್ಮ ಬೇತೆ ಬೇತೆ ರೀತಿಯ ಉಪಯೋಗ ಮಂತೊಂದು ಬತ್ತ ಅಂಚಾದ ಪುನಃ ಇಡೀ ಪರಶುರಾಮ ಸೃಷ್ಟಿಡು ನಾಗನ ಆರಾಧನೆ ಭಾರಿ ವೈಶಿಷ್ಟ್ಯವಾಗಿ ನಿಂಚಿನ ಒಂದು ಆರಾಧನೆ ನಿಖಲೆ ಗೊತ್ತಪ್ಪು ಸಂಪತ್ತುಡು ಅತಿಯಾಯಿನ ಸಂಪತ್ತಿತ್ತಿನ ದೇವಸ್ಥಾನ ಪಂಡ ಸುಬ್ರಹ್ಮಣ್ಯ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಸಂಪತ್ತನ್ನು ಅಭಿವೃದ್ಧಿಕಾರಕ್ಕೆಲ್ಲ ಸಂಪತ್ತನ್ನು ಸಮೃದ್ಧಿಕಾರಕ್ಕೆಲ್ಲ ಆದುಪ್ಪುನಂಚಿನ ನಾಗದೇವರು ಈ ನಾಗಮಂಡಲ ಪಂಪುನ ಬಾರಿ ವಿಶಿಷ್ಟವಾಗಿ ನೆಂಚಿನ ನಾಗಮಂಡಲದ ಆಚರಣೆ ಇತ್ತಿನ ಜನಪದೀಯವಾಗಿ ಆಚರಣೆನು ನಾಗನ ಆರಾಧನೆನು ನಾಗನ ಹೆಚ್ಚನೆ ಪಂಪುನ ಆರಾಧನೆನು ನಾಗನ ತನುಕೊರ್ಪುನ ಆರಾಧನೆನು ನಾಗಗೆ ಸಮೃದ್ಧಿ ಮನ್ಪುನಂಚಿನ ಸಮೃದ್ಧಿ ಕಾರ್ಯಕ್ಕೆ ನೆಂಚಿನ ನಾಗಗೆ ನಮ್ಮ ಪೇರು ಮೈಪುನ ಉದ್ದೇಶದಾದ ಬಣ್ಣದ ಅಪ್ಪನ ಮಿರಪೇರಿಲ್ಲ ಗೋವುದ ಮಿರಪೇರಿಲ್ಲ ಬರೆಯುತ್ತೆ ಅರ್ಥ ಉಂಟು. ಒಂದು ಅಪ್ಪನ ಮಿರಪೇರು 9 ತಿಂಗಳು 1 ವರ್ಷ ಅಪ್ಪನ ಮಿರಪೇರು ಪರ್ನಂಚಿನ ನಮ್ಮ ದೇಹಗೆ ನಮ್ಮ ಸೈಪುನ ಮುಟ್ಟ ಐಕೆ ಬೋಡಾಯಿನಂಚಿನ ಪೌಷ್ಟಿಕಾಂಶದ ಹಾರ್ಮೋನ್ಸ್ ಶಕ್ತಿ ಕೊರ್ಪುನಂಚಿನ ಶಕ್ತಿ ಅಪ್ಪನ ಪೇರುಗಳು ಅಂಚನೆ ಗೋವುತ ಪೇರುಲ ಅಂಚನೆ ಅವು ಭಾರಿ ಪವಿತ್ರತೆ ಇತ್ತೇನೆ ಅಂಚನೆ ಆ ಪೇರಿಗೆ ಅಪವಿತ್ರ ಇಚ್ಚಿ
ಅಪವಿತ್ರ ಹೆಜ್ಜೆಯಿಂದ ಬಂದ ಎಂಚಿನ ಪೇರಂತ್ರಿ ಕೂಡಲೇ ಪೂರಿರ್ಲ ನಮ್ಮ ಆಯ್ತಾ ಒಂಜಿ ಆಕರ್ಷಣೀಯವಾಗಿ ನೆಂಚಿನ ಪೇರು ಪರಂದಿನ ಕೂಡ ಪೇರನ್ನು ತುದ್ದ ಮತ್ತೆ ಮಾನಸಿಕವಾಗಿ ನೆಂಚಿನ ಸಾತ್ವಿಕ ಸಮ್ಮಿಲತೆ ಸದ್ಗುಣಶೀಲತೆ ಆ ಮನೋಭಾವಲು ಉದ್ದೀಪನ ಅದಕ್ಕೋಸ್ಕರ ಈ ನಾಗದೇವರಿಗೆ ಪೇರದ ಅಭಿಷೇಕ ಮನ್ ಪೇರು ನನ್ನ ಬೊಂಡ ಕಾಮಧೇನು ಕಲ್ಪತರು ಒಂದು ಬಂಡ ಪೇರು ಈ ಕಲ್ಪತರು ವೃಕ್ಷಗಳು ಅವು ಎಂಚ ಹಾಪಿನಿ ಪಂಡ ಒಂಜಿ ದಯ್ಯ ಅವಡನ್ನ ಕೂಡೊಂಜಿ ತಾರ ಹಿಡ್ದೆ ಮೊಳಕೆ ಬರ್ತದ ದಯ್ಯ ಹಾಪಿನಿ ಆ ದಯಿ ಪರಿಶುದ್ಧವಾದ ಪುನಪಕ್ಕ ಐತ ಪ್ರತಿ ಒಂಜಿ ವಸ್ತುಲ ಸುವಸ್ತುಲ ಬಾರಿ ಪಾವಿತ್ರತೆ ದೈತಿನ ನೈಕೈಕನ ಕಲ್ಪತರು ಪಂಡೇರು ಕಾಮಧೇನು ಪಂಡೇರು ನನೇಕ್ಷ ಪಾತ್ರೆನ ನಮ್ಮ ಹಿಂದೂ ಧರ್ಮದ ಮಂಗಳ ದ್ರವ್ಯರು ತಾರಾಯಿ ಬಜ್ಜೆಯಿ ಅಂಚನೆ ವೀಳ್ಯದೆಲೆ ಒಂದು ಪೂರ ನಮಕ್ ಮಂಗಳ ದ್ರವ್ಯರು ಅಂಚನೆ ನಮ್ಮ ಪಿಂಗಾರ ಒಂದು ಪೂರ ನಮ್ಮ ಮಂಗಳ ಕಾರ್ಯಕ್ರಮ ಪೂರ ಈ ಸುವಸ್ತುಲು ಮಂಗಳ ದ್ರವ್ಯವನ್ನು ಅಂಚಾದ ವಿಶೇಷವಾದ ನಾಗಾರಾಧನೆ ಈ ಸುವಸ್ತುಲೇನು ಉಪಯೋಗ ಮಾಡ್ತಾರೆ ಐಟೆಲ್ಲ ಪಿಂಗಾರ ನಾಗಕ್ಕೆ ಪಂಡ ಭಾರಿ ಇಷ್ಟವಾಯಿನ ಅಂಚಿನ ಈ ಪಿಂಗಾರಡು ವಿಕಾಸವಾಪನಂಚಿನ ಒಂದು ಶಕ್ತಿ ಇತ್ತಂಡ ಐಟು ವಿಶೇಷವಾಯಿನಂಚಿನ ಮಾನಸಿಕವಾಯಿನಂಚಿನ ಬದ್ಧತೆಗೆ ಪೂರ್ಣ ಸ್ವರೂಪವಾಯಿನಂಚಿನ ಸಾತ್ವಿಕ ಬದ್ಧತೆಯನ್ನು ಒರಿಪುನಂಚಿನ ಸದ್ಗುಣಶೀಲತೆ ಪಿಂಗಾರಡಿದ್ದಿನ ಅಂಚನ ನಾಗಾಗಿ ಈ ಪಿಂಗಾರ ಸಮರ್ಪಣೆ ನಡೆದು ಇಂಚಿನ ಏತೋ ಆಚರಣೆಗಳು ಇದು ಭಾರಿ ಸೂಕ್ಷ್ಮ ವಿಚಾರಗಳು ನಾಗಮಂಡಲ ಪನ್ಪುನ ಭಾರಿ ವಿಶೇಷ ಇನ್ನು ಪುರ ಕೆಲವರು ನಾಗಮಂಡಲ ಬೇತೆ ಬೇತೆ ರೀತಿಯ ಪನ್ಪುನ ವೈಭವೀಕರಣ ಯಾಂ ಪನ್ಪುನಿ ಇಂದೆಟ್ಟು ವೈಭವೀಕರಣ ಇಚ್ಚಿ ನಾಗನ ಆರಾಧನೆ ಪಡು ಕಟೀಲ್ದ ಆಟ ಪಡು ಅಥವಾ ಒವ್ವೆ ಆರಾಧನೆ ಹಿಡಿದು ಇದು ವೈಭವೀಕರಣ ಅಂತು ಆಯನಾಯನ ಭಕ್ತಿ ಆಯನಾಯನ ಪ್ರೀತಿ ಆಯನಾಯನ ಭಾವನೆದ ಶಕ್ತಿ ಹಿಡಿದು ಅವ್ವವು ಪ್ರಾಕಾರ ಬೆಳಗು ಇನಿ ನಿಕ್ಲು ಯೋಚನೆ ಮಾಡ್ಬೋದು ಒಂದು ನಾಗಮಂಡಲದ ಮೀಟಿಂಗಿಗೆ ನಿಕ್ಲು ಈತ ಜನ ಸೇರಿದರಿಂದ ಇತ್ತಂಡ ಒಂದು ಕಾರಿ ಆಜಿ ಗ್ರಾಮಕ್ಕೆ ಸಂಬಂಧಪಟ್ಟಿನ ನಾಗಮಂಡಲ ಅಂತ ನೆನಪುದಿದೆ ಒಂದು ಇಡೀ ದೇಶದ ಮೂಲೆ ಮೂಲೆಗೆ ಬರ್ಪುನಂಚಿನ ಭಕ್ತಾದಿಗಳಿಗೆ ತನು ಬರ್ಪುನಂಚಿನ ಒಂದು ಮಲ್ಲ ಕಾರ್ಯಕ್ರಮ ದುಂಬುದ ದಿನ ತಯಾರಾಗಿ ಒಂದು ಬಜಿ ಆಜಿ ಗ್ರಾಮಕ್ಕೆ ಸಂಬಂಧಪಟ್ಟಿನ ನಾಗಮಂಡಲೋತ್ಸವ ಆಗ್ತದೆ ದಯಪಣ್ಣ ಮೂಲಿತ್ತಿನ ನಾಗನ ವೈಶಿಷ್ಟ್ಯವಾಯಿನಂಚಿನ ಮೂಲ ಸ್ಥಿತಿಗತಿಲು ಪುರಾತನವಾಯಿನಂಚಿನ ಇತಿಹಾಸ ಇತ್ತಿನಂಚಿನ ಅಪ್ಪೆ ರಾಜರಾಜೇಶ್ವರಿನ ಮಹಾತ್ಮ್ಯದ ನೆಲೆ ಅದು ಒಂದು ಇತ್ತಿನೇರ ಹತ್ರ ಇದಕ್ಕೆ ಭಾರಿಯಾದ ಶಕ್ತಿ ಮೈ ಮೇಲೆ ಒಂದು